ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ವತಿಯಿಂದ ಕಸ್ಟರ್ಡ್ ಉಪ್ಪುನ ಮೆಕ್ಯಾನಿಕ್ ವೃತ್ತಿ ಬಾಂಧವರಿಗೆ ಆಹಾರ ಕಿಟ್ ಒದಗಾವಡು ಪಂಡದ ಜಿಲ್ಲೆದ ಆಯಾ ಕ್ಷೇತ್ರದ ಶಾಸಕರ ನಕ್ಲೆಗೆ ಮನವಿನ ಒಪ್ಪಿಯಾದರು. ಉಳ್ಳಾಲ ಕ್ಷೇತ್ರ ವ್ಯಾಪ್ತಿದ ಮೆಕ್ಯಾನಿಕ್ ನಕ್ಲೆಗೆ ಸಹಾಯ ಕೊರಡು ಆಹಾರ ಕಿಟ್ ಒದಗಾವಡು ಪಂಡದ ಗ್ಯಾರೇಜ್ ಮಾಲಕರ ಸಂಘದಗಳು ಶಾಸಕರು ಶ್ರೀ ಯುಟಿ ಖಾದರ್ರಿಗೆ ಶುಕ್ರವಾರ ಕಾಂಡ ಮನವಿನ ಒಪ್ಪಿಯಾಯಿರು. ಗ್ಯಾರೇಜ್ ಮಾಲಕರ ಸಂಘದ ಬೇಡಿಕೆಗೆ ಸ್ಪಂದಿಸಾಯಿನ ಶಾಸಕರು ಶ್ರೀ ಯುಟಿ ಖಾದರ್ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 30,000 ಹೆಚ್ಚಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ. ಗ್ಯಾರೇಜ್ ಮಾಲಕರ ಸಂಘದ ಬೇಡಿಕೆಯನ್ನ ಪರಿಶೀಲಿಸಾಯಪಂಡು ತಿಳಿಪಾಯಿರು. ನಮ್ಮ ಕ್ಷೇತ್ರದಲ್ಲಿ ಯಾರು ಕೂಡ ಇವತ್ತು ಸಂಕಷ್ಟ ಸಂದರ್ಭದಲ್ಲಿ ನಾವೆಲ್ಲ ಜೊತೆ ಸೇರಿಕೊಂಡು ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಜನ ಸಹಕಾರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಅದರಲ್ಲಿ ಆಶಾ ಕಾರ್ಯಕರ್ತರಿಗೆ, ಆರೋಗ್ಯ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ನಮ್ಮ ರಿಕ್ಷಾ ಚಾಲಕರಿಗೆ, ಅದೇ ರೀತಿ ನಮ್ಮ ಟೈಲರ್ ಅಸೋಸಿಯೇಷನ್ ಬೇಡಿಕೆ ಅವರಿಗೆ, ಅದು ಇದೀಗ ನಮ್ಮ ಗ್ಯಾರೇಜ್ ಅಸೋಸಿಯೇಷನ್ ಅವರು ಕೂಡ ಮನವಿ ಕೊಟ್ಟಿದ್ದಾರೆ. ಅವರು ಕೂಡ ಶ್ರಮಜೀವಿಗಳೇ ತಲೆಮಾರಿ ಕೆಲಸ ಮಾಡುವವರು. ಖಂಡಿತವಾಗಿ ಅದು ಯಾರ್ದಲ್ಲಿ ಪರಿಗಣಿಸಿ ತೀರ್ಮಾನ ಕೊಡ್ತಾರೆ ಅಂತ ಕೂಡ ನಾನು ಹೇಳಿದ್ದೇನೆ. ನಮ್ಮ ಕೈಗೊಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರು ಶ್ರೀ ಗುಣಪಾಲ್, ಮಾಜಿ ಅಧ್ಯಕ್ಷರು ನಿರ್ದೇಶಕರು ಶ್ರೀ ದಿವಾಕರ್ ಬಗಂಬಿಲ, ಸದಸ್ಯರು ಶ್ರೀ ಪುರುಷೋತ್ತಮ್ ಈ ಪುರ್ತೋಟು ಗೇತೆರ.